ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುಡು 783 ಜನತ ರೌಡಿ ಶೀಟದೆ ಇದನ್ನು ನನಲ 1522 ರೌಡಿ ಶೀಟರ್ ಉಲ್ಲೇರಿಂದ ಕುಡ್ಲದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಂತೆರು ಕುಡ್ಲದ ರೋಶ್ನಿ ನಿಲಯ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ಕಾಲೇಜ್ ಸಭಾಂಗಣಡು ನಡಪಾಯಿನ ಪರಿವರ್ತನಾ ಸಭೆಟ್ಟು 6 ಮಾಹಿತಿ ಕೊರಿಯರು ಕುಡ್ಲದ ರೋಶ್ನಿ ನಿಲಯದ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ಕಾಲೇಜ್ ಸಭಾಂಗಣಡು ಸೋಮವಾರ ಕುಡ್ಲ ನಗರ ಪೊಲೀಸ್ ಮೊಕ್ಲಿನ ನಿಲಿಟ್ಟು ಪರಿವರ್ತನಾ ಸಭೆ ನಡೆತಂಡು ಕುಡ್ಲ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸಭೆಟ್ಟು ಮಾಹಿತಿ ಕೊಡ್ದು ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುಡು 783 ಜನತ ರೌಡಿ ಶೀಟ್ ದೇಯ್ದುಂಡು ನನಲ 1522 ರೌಡಿ ಶೀಟರ್ ಉಲ್ಲೆರಂದು ಪಂಡೆರು ಕುಡ್ಲ ಪೊಲೀಸ್ ಕಮಿಷನರೇಟ್ ಸುತ್ತುದ ಮಾತಾ ಸ್ಟೇಷನ್ ಲೆನ ಸುತ್ತುಡು ಒಟ್ಟು 2305 ರೌಡಿಲು ಉಲ್ಲೆರು ಒಂದೆಟ್ಟು 783 ಜನತ ರೌಡಿ ಶೀಟ್ ದೆಪ್ಪಾದುಂಡು ನನಲ 1522 ಜನ ಉಲ್ಲೇರು ಕರಿನ ವರ್ಷ 1000 ಹೆಚ್ಚ ಜನತ ರೌಡಿ ಶೀಟ್ ದೆಪ್ಪಾದಿತ್ತಂದ ಅರ್ಪಂಡೇರು ಮಿತ್ತಗು ಸಮಾಜಗೂ ಎಡ್ಡೆ ಜನ ಅದು ಬದುಕೆರೆ ಬುಕ್ಕ ಪೊಲೀಸ್ ಇಲಾಖೆದ ಒಟ್ಟುಗೂ ಅಪರಾಧ ಕೇಸ್ಲಿನು ತಡಪೆರೆ ಸಹಾಯ ಆಯರೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸೂಚನೆ ಕೊರಿಯರು ರೌಡಿ ಶೀಟ್ ಹಿಡಿದು ಬಿಡುಗಡೆ ಆಯ್ನ ಉರಿ ಕಾರ್ಯಕ್ರಮಟ್ಟು ಅಭಿಪ್ರಾಯ ತೆರಿಪಾದು ನನ್ನ ಮಿತ್ತು ಸಜ್ಜನೆ ಆದು ನಡುತ್ತೋನ್ವೆ ಒವ್ವೇ ತಪ್ಪು ಮಲ್ಪುಜಿ ಮಾತ್ರೆಗ್ಲ ಮಾದರಿಯಾದ ಬದುಕ್ವೆ ಇದುಂಬ ಮಲ್ತಿನ ತಪ್ಪುಗೂ ಮಾಪು ಕೇನ್ವೆಂದು ಪಾತಿರ ಪಂತಿರು ಕಾನೂನಿಗೆ ಗೌರವ ಕೊಡುವುದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ನಾವು ಎಲ್ಲರೂ ಕರೆದಾಗ ಸ್ಟೇಷನ್ಗೆ ಹೋಗಿ ನಮ್ಮಿಂದಾದಂತಹ ತಪ್ಪನ್ನು ನಾವು ಹೇಳ್ತಿದ್ವಿ. ಆದ್ರೆ ತುಂಬಾ ಜನಕ್ಕೆ 6 ವರ್ಷದಿಂದ 8 ವರ್ಷದಿಂದ ಪ್ರಕರಣ ದಾಖಲಾಗಿ ಯಾವುದೇ ಒಂದು ಇಲಾಖೆಗೆ ಹೋದಾಗ ತುಂಬಾ ನಮಗೆ ಮುಜುಗರ ಆಗ್ತಿದ್ರು. ಆದ್ರೆ ಕಾನೂನಲ್ಲಿ ಎಲ್ಲರಿಗೂ ಒಂದು ಅವಕಾಶ ಇದೆ. ಈಗ ನಮಗೆ ಒಂದು ಅವಕಾಶವನ್ನು ಕೊಟ್ಟು ನಾವು ಸಜ್ಜನರಾಗಿ ದೇಶದಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನಿಜವಾಗಿ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಅಂತ ತಪ್ಪನ್ನು ನಾವು ಮಾಡೋದಿಲ್ಲ. ಯಾವುದೋ ಕ್ಷಣಿಕ ಕೋಪದಿಂದ ಆಗಿರ್ಬಹುದು, ಅದಕ್ಕೆ ನಾವು ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸಿದ್ದೇವೆ. ಇನ್ನು ಮುಂದೆ ನಾವೆಲ್ಲ ಸಜ್ಜನರಾಗಿ ಬದುಕಿ ಈ ದೇಶಕ್ಕೆ ಹಾಗೂ ಈ ಜಿಲ್ಲೆಗೆ ಒಂದು ಹೆಸರನ್ನು ತಂದುಕೊಳ್ಳುವಂತ ಕೆಲಸಗಳನ್ನು ಆಗಬೇಕಾಗಿದೆ. ಮೊದಲೇ ದಕ್ಷಿಣ ಕನ್ನಡ ಜಿಲ್ಲೆ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಹೇಳಿದೆ. ಅದು ಸೂಕ್ಷ್ಮ ಪ್ರದೇಶವಲ್ಲ. ನಾವೆಲ್ಲರ ಸಜ್ಜನರಾಗಿ ಸೌಹಾರ್ದವಾಗಿ ಎಲ್ಲ ಬಂಧುಗಳಲ್ಲಿ ಅಣ್ಣ ತಮ್ಮಂದಿರಂತೆ ನಾವು ಬದುಕಿ ಈ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಸೌಹಾರ್ದವಾಗಿರುವಂತಹ ಆಶಯ ಅಂತ ಹೇಳಿ ನಮ್ಮ ಒಂದು ಮನಸ್ಸಿದೆ. ಅವರ ಸುತ್ತಮುತ್ತಲ ಜನರ ಅಭಿಪ್ರಾಯ, ಅದೇ ರೀತಿ ಅವರು ಯಾರ ಮೇಲೆ ಹಲ್ಲೆ ಅಥವಾ ಬೇರೆ ಬೇರೆ ಪ್ರಕರಣ ಮಾಡಿದಂಥ ಯಾರು ತೊಂದರೆಗೆ ಒಳಪಟ್ಟಿದ್ರು ಅವರು, ಅದೇ ರೀತಿ ನ್ಯಾಯಾಲಯದಲ್ಲಿ ಯಾವ ನ್ಯಾಯಾಲಯದ ಆದೇಶ ಇದೆ, ಎಲ್ಲ ಅಂಶಗಳನ್ನು ಗಮನಿಸಿಟ್ಕೊಂಡು ಅದರ ಜೊತೆಗೆ ಕೆಲವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರುವಂಥವ್ರು ಇದ್ದಾರೆ, ಅಥವಾ ಕೆಲವರು ಡೆತ್ ಆಗಿರುವಂಥದ್ದು, ಆಮೇಲೆ ವಯಸ್ಸು ಆಗಿರುವಂಥದ್ದು, ಅದೆಲ್ಲರದು ಗಮನದಲ್ಲಿಟ್ಕೊಂಡು ಸುಮಾರು 783 ಜನ ಕಳೆದ ವರ್ಷ ಫೆಬ್ರವರಿಯಲ್ಲಿ ಒಂದು ಪ್ರಕ್ರಿಯೆಯನ್ನು ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಕ್ಲೋಸ್ ಮಾಡಿದ್ವಿ. ಈಗ ಒಟ್ಟಾರೆಯಾಗಿ ನಮ್ಮಲ್ಲಿದ್ದಂಥ 2305 ರೌಡಿ ಶೀಟ್ಗಳಲ್ಲಿ 783 ರೌಡಿ ಶೀಟನ್ನು ನಾವು ಕ್ಲೋಸ್ ಮಾಡಿದ್ವಿ. ಮತ್ತು ಇನ್ನೂ 1522 ಈ ರೌಡಿ ಶೀಟ್ಸ್ ಇರುವಂಥವ್ರು ನಾವು ಮುಂಜಾಗ್ರತಾ ಕ್ರಮವಾಗಿ ಬೇರೆ ಬೇರೆ CRPC ಕಲಂಗಳಡಿ, ಅದೇ ರೀತಿ ಅವಶ್ಯಕತೆ ಬಿದ್ದರೆ ಎಕ್ಸ್ಟರ್ಮೆಂಟ್ ನಾವು ಹಾಕೊಂಡು ಮಾಡಿದ್ದೀವಿ. ಕಳೆದ 1 ವರ್ಷದಲ್ಲಿ 10 ಎಕ್ಸ್ಟರ್ಮೆಂಟ್, ಯಾರ ಉಪಸ್ಥಿತಿಯಲ್ಲಿ ತೊಂದರೆ ಆಗುತ್ತೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಒಟ್ಟು 10 ಜನರನ್ನು ಗಡೀಪಾರು ಮಾಡೋದನ್ನು ಮಾಡಿದ್ದೀವಿ. ಮತ್ತು 5 ಜನರ ಮೇಲೆ ನಾವು ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ವಿ. ಎಂಕುಲು ಮಲ್ತಿನ ಅಭಿವೃದ್ಧಿ ಕೆಲಸ ಬೊಕ್ಕ ಬಿಜೆಪಿ ಸರ್ಕಾರ ಮಲ್ತಿನ ಅಭಿವೃದ್ಧಿ ಕೆಲಸಲಿನ ತೂಕುದು ತೂಕ ರಡ್ಡು ಪಕ್ಷಲ ಕುಲ್ಲುದು ಒಂಜೇ ವೇದಿಕೆಡು ಚರ್ಚೆ ಮಲ್ಪುಗಂದು ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ನಾಯಕಿ ಸಿದ್ದರಾಮಯ್ಯರು ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಯಾತ್ರೆ ಸಭೆಟ್ಟು ಬಿಜೆಪಿ ಪಕ್ಷಗೂ ಸವಾಲ್ ಪಾಡ್ದಿರು. ಬರ್ಪುನ ರಾಜ್ಯ ಓಟುದ ದಿಟ್ಟಿದಿ ಒಂದು ತುಳುನಾಡು ಬಾಗುಡು ಹೆಚ್ಚ ಜನ ಉಪ್ಪುನ ಬಿರ್ವಿರು ಬಂಟೆರು ಮೊಗವೀರರ್ನ ಓಟು ವೈಪರೆ ಕಾಂಗ್ರೆಸ್ ಮಲ್ಲಪದ್ಯದಿತ್ತುಂಡು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಕಟ್ಟದು 5 ವರ್ಷಗೂ 2.5 ಕೋಟಿ ರೂಪಾಯಿ ಒದಗವನ ಬಿರ್ವಿರು ಬಂಟೆರೆಗ್ ಬೇತನೆ ಅಭಿವೃದ್ಧಿ ಮಂಡಳಿ ಮೊಗವೀರರೆಗ್ ಪ್ರತಿಯೊರಿಯಾಗ 10 ಲಕ್ಷ ರೂಪಾಯಿ ಇನ್ಶೂರ್ ಸೇರಿನಂಚ ಕರಾವಳಿ ಭಾಗಗೂ ಎನ್ಮ ಭರವಸೆ ಒಪ್ಪುನ ಬೇತನೆ ಓಟುದ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಪಕ್ಷ ಘೋಷಣೆ ಮಲ್ತದುಂಡು. ಐತಾರ ಕುಡ್ಲಡ ನಡತಿನ ಪ್ರಜಾಧ್ವನಿ ಯಾತ್ರೆ ಸಭೆಟ್ಟು
ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಬಿಕೆ ಹರಿಪ್ರಸಾದ್ ಪ್ರಣಾಳಿಕೆ ಬಿಡುಗಡೆ ಮಲ್ತೆರು. ರಾಜ್ಯ ವಿಧಾನಸಭೆ ಎದುರು ಪಕ್ಷದ ನಾಯಕರು ದುಂಬುದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಾತಿರ್ದು ಕಾಂಗ್ರೆಸ್ ಅಧಿಕಾರಗೂ ಬತ್ತಂಡ ಕರಾವಳಿ ಭಾಗವು ಎಂಕುಲು ಕೊರ್ನ ಮಾತಾ ಭರವಸೆಲಿನ ನಡಪಾದು ಕೊರ್ಪನ್ ಖಂಡಿತ ಅಂತ ಪಂಡಿರು. ಎಂಕುಲು ಮಲ್ತಿನ ಅಭಿವೃದ್ಧಿ ಕೆಲಸ ಬೊಕ್ಕ ಬಿಜೆಪಿ ಸರ್ಕಾರ ಮಲ್ತಿನ ಅಭಿವೃದ್ಧಿ ಕೆಲಸಲಿನ ತೂಕುದು ತೂಕ ಎಂಕುಲು ಬಿಜೆಪಿ ಪಕ್ಷಗೂ ಸವಾಲ್ ಪಾಡುವ ರಡ್ಡು ಪಕ್ಷಲ ಕುಲ್ಲುದು ಒಂಜೇ ವೇದಿಕೆಯ ಚರ್ಚೆ ಮಲ್ಪುಗ ಅಂತ ಸಿದ್ದರಾಮಯ್ಯರು ಪಂಡಿರು. ಅವರೆಲ್ಲರ ಅಭಿಮಾನಿಗಳಿಗೆ ಶಕ್ತಿಯನ್ನ ತುಂಬಬೇಕು ಅಂತ ದ್ವೇಷದ ರಾಜಕಾರಣವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಯುವಕರನ್ನ ದಾರಿ ತಪ್ಪಿಸಿದ್ದೀರಿ. ಹಿಂದುತ್ವದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಯುವಕರಿಗೆ ಜಾತಿ ಧರ್ಮ ಅಫೀಮನ್ನ ಕುಡಿಸಿ ಅವರನ್ನು ಮತಾಂಧರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಇದು ದೇಶಕ್ಕೆ ಮಾರಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. RSSನವರು, ಮನುವಾದಿಗಳು ಯಾವಾಗಲೂ ಕೂಡ ಹೇಳ್ತಾರೆ, ಒಂದು ದೇಶ, ಒಂದು ಧರ್ಮ, ಒಂದು ಭಾಷೆ. ನೀವು ನಿಮ್ಮ ಪ್ರಕಾರ ನಾನು ಹಿಂದೂ ಅಂತ ನನ್ನನ್ನು ಹಿಂದೂ ವಿರೋಧಿ ಅಂತೇಳಿ ಬ್ರ್ಯಾಂಡ್ ಮಾಡ್ತೀರಿ RSSನವರು. RSSನ ಪ್ರಕಾರ ಹಿಂದೂ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಂತ ಗೋಡ್ಸೆ ಹಿಂದೂ. ಬ್ರಿಟಿಷ್ ಸರ್ಕಾರದಲ್ಲಿ ಕ್ಷಮಾಪಣೆಯನ್ನು ಬರ್ಕೊಟ್ಟಂತ, ಅಲ್ಲಿಂದ ಪಿಂಚಣಿಯನ್ನು ಪಡೆದಂತ ಸಾವರ್ಕರ್ ಹಿಂದೂ, ಗಾಂಧಿ ಹಿಂದೂ ಅಲ್ಲ. ಯಾರಾದರೂ ಒಬ್ಬ ಕಾಂಟ್ರಾಕ್ಟರ್ ಸಿದ್ದರಾಮಯ್ಯ 5 ಪೈಸೆ ತಗೊಂಡಿದ್ದಾನೆ ಅಂತಂದ್ರೆ ನಾನು ತಕ್ಷಣ ರಾಜಕೀಯದಿಂದ ನಿವೃತ್ತಿಯಾಗಿ ಸನ್ಯಾಸ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಪಕ್ಷದ ರಾಜ್ಯ ಗುರ್ಕಾರ್ಯರ ಡಿಕೆ ಶಿವಕುಮಾರ್ ಪಾತಿರ್ದು ಜನಾರ್ದನ ಪೂಜಾರಿಯರ್ನ ಒಟ್ಟುಗೂ ವೇದಿಕೆ ಕುಲ್ನವು ಎನ್ನ ಭಾಗ್ಯ ಎಂಕುಲು ಅಧಿಕಾರಗೂ ಬತ್ತಂಡ ಬಡವರಿಗೆ ಧರ್ಮಗೂ ಕರೆಂಟ್ ಪೊಂಜೋಲಿಗೆ 2,000 ರೂಪಾಯಿ ಕೊರ್ಪಾನ್ ಪಂಡಿರು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಇವತ್ತು ಜನಾರ್ದನ್ ಪೂಜಾರಿ ಅವರ ಜೊತೆಯಲ್ಲಿ ವೇದಿಕೆನ ಹಂಚ್ಕೊಂಡಿರೋದೇ ನನ್ನೊಂದು ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ಕಳಂಕಿತ ರಾಜಕಾರಣಿ, ಧರ್ಮ ಮತ್ತು ಪ್ರಾಮಾಣಿಕತೆ ಇವೆರಡನ್ನೂ ಕೂಡ ಉಳಿಸ್ಕೊಂಡು ಬಂದಂತ ಒಬ್ಬ ರಾಜಕಾರಣಿ. ಇವತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಬ್ರ್ಯಾಂಡ್ ಬಂದಿದೆ. ಏನದು ಬ್ರ್ಯಾಂಡ್? 40% ಕಮಿಷನ್ ಸರ್ಕಾರ. ಇದು 40%. ನಾನು ಹೇಳಿದ್ದಲ್ಲ, ಇದು 2.25 ಲಕ್ಷ ಅಫಿಷಿಯಲ್ ಕಾಂಟ್ರಾಕ್ಟರ್ಗಳಿದ್ದಾರೆ ಈ ರಾಜ್ಯದಲ್ಲಿ. 2.25 ಲಕ್ಷ ಅಫಿಷಿಯಲ್ ಕಾಂಟ್ರಾಕ್ಟರ್ಗಳಿದ್ದಾರೆ. ಅವರು ರಿಜಿಸ್ಟರ್ಡ್ ಬಾಡಿ ಅಧ್ಯಕ್ಷ ಕೆಂಪಣ್ಣ ಹೋಗಿ ಪ್ರಧಾನಮಂತ್ರಿಗೆ ಕಾಗದ ಬರೀತಾ ಇದ್ದಾರೆ, ನಮಗೆ 40% ಕಮಿಷನ್ ಕೊಟ್ಟು ನಮ್ ಕೆಲಸ ಮಾಡಕ್ಕಾಗಲ್ಲ ಅಂತೇಳಿ ಪ್ರತಿಯೊಬ್ಬರು ಕಾಂಟ್ರಾಕ್ಟರ್ಗಳು, ಅಧಿಕಾರಿಗಳೆಲ್ಲ ಕೂಡ ಇವತ್ತು ನ್ಯಾಣ ಕೊಡುವಂತ ಪರಿಸ್ಥಿತಿ ಬಂದಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೇಂದ್ರದ ದುಂಬದ ಮಂತ್ರಿ ಬಿ ಜನಾರ್ದನ ಪೂಜಾರಿ, ದುಂಬದ ಮಂತ್ರಿಯರಾಯನ ಡಾ ಪರಮೇಶ್ವರ, ರಮಾನಾಥ್ ರೈ, ವಿನಯ್ ಕುಮಾರ್ ಸುರಕ್ಕೆ, ಅಭಯ್ ಚಂದ್ರ ಜೈನ್, ವಿಧಾನಸಭೆ ಎದುರು ಪಕ್ಷದ ಒತ್ತು ನಾಯಕರು ಯೊಟ್ಟಿ ಖಾದರ್, ವಿಧಾನ ಪರಿಷತ್ ಸದಸ್ಯರು ಬೊಕ್ಕ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ, ದುಂಬದ ಶಾಸಕರಾಯನ JR ಲೋಬೋ, ಮೊಯ್ದೀನ್ ಬಾವಾ, ಶಕುಂತಲಾ ಶೆಟ್ಟಿ, ಗಂಗಾಧರ ಗೌಡ, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಗುರ್ಕಾರ್ದಿ ಶಾಲೆಟ್ ಪಿಂಟೋ ಇಂಚ ಪಾಕ ಜನ ನಾಯಕಿಯರು ಪಾಲ್ದೆತ್ತೊಂಡರು. ಮಮತಾ ಗಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಕುಡ್ಲಾಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ಒರ್ಮನೆ ದಿನದ ವರ್ಷಾದಿ ಜಾತ್ರೆ ಸೋಮವಾರ ರಾತ್ರಿ ಅಕ್ಕೇರಿ ಆವೊಂದುಂಡು. ಐತರ ರಾತ್ರಿ ತೇರು, ಬೊಳ್ಳಿ ತೇರು ಬೊಕ್ಕ ಚಂದ್ರಮಂಡಲ ಉಚ್ಚಯ ನಡೆತಂಡು. ನಾಥ ಪಂಥದ ಶ್ರೀ ಗುರು ಮತ್ಸ್ಯೇಂದ್ರನಾಥ ಸ್ವಾಮಿರ್ದ ತಾಪನೆ ಆತಿನ ಕುಡ್ಲಾಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವರ್ಷಾದಿ ಜಾತ್ರೆ ಕರಿನ ಮಕರ ಸಂಕ್ರಾಂತಿದ ಮನದಾನಿ ಕೊಡಿಯೇರ್ದು ಶುರುವಾದ ಒರ್ಮದಿನದ ಉಚ್ಚಯ ಸೋಮವಾರ ಜಳಕದ ಒಟ್ಟುಗೂ ಅಕ್ಕೇರಿಯಾವನುಂಡು. ಎನ್ಮನೆ ದಿನ ಐತಾರ ಬಯ್ಯಗ್ ಶ್ರೀ ಮನ್ಮಹಾರಥೋತ್ಸವ ತೇರಗ್ ಅಟ್ಟಣೆ ಆದಿತ್ತಂಡು.
ಕದ್ರ ಜೋಗಿ ಅರಸಿರು ಶ್ರೀ ನಿರ್ಮಲನಾಥಾಜಿ ಇತ್ತದು ನಡತಿನ ಉಚ್ಚೇಡು ತೇರಡು ಕುಲ್ಲುದಿನ ದೇವರಿಗೆ ಪೂಜೆ ಮಲ್ತಿನಿಡ್ದು ಬೊಕ್ಕ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರರು ಸದಸ್ಯರು ಭಕ್ತರು ತೇರುಗು ತಾರೈದರ್ತೆರು. ಶ್ರೀ ನಿರ್ಮಲನಾಥಾಜಿ ದುಂಬುಡು ಇತ್ತದು ಭಕ್ತರು ಸೇರ್ದು ದೇವಸ್ಥಾನದ ಸುತ್ತ ತೇರೊಯ್ತೆರು. ತೇರ್ದ ಉಚ್ಚೆಯಾದ ದೇವರನ ಉಚ್ಚೆಯ ಮೂರ್ತಿನ ಬೊಳ್ಳಿ ತೇರಡು ದೀದು ಬೊಳ್ಳಿ ತೇರ್ದ ಮಿನದನ ಐದು ಬುಕ್ಕ ಚಂದ್ರಮಂಡಲ ಉಚ್ಚೆಯಾದ ದೇವರು ಗುಂಡ ಸೇರಿಯರು. ಊರ ಪರ ಊರ ಬಾರಿ ಜನ ಭಕ್ತರು ಉಚ್ಚೆಡು ಪಾಲ್ದೆತ್ತುಂಡೆರು. ಕದ್ರಾ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಜನಾರ್ದನ ಶೆಟ್ಟಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಯಮ್ಮ ಬಿ, ಬೊಕ್ಕ ಸಮಿತಿ ಸದಸ್ಯರಾದ ರಾಘವೇಂದ್ರ ಆಡಿಗ, ಕೆ ದೇವದಾಸ್ ಕುಮಾರ್, ಎಚ್ ಕುಸುಮಾ ದೇವಾಡಿಗ, ನಿವೇದಿತಾ ಎನ್ ಶೆಟ್ಟಿ, ಕೆ ರಾಜೇಶ್, ಎಚ್ ಕೆ ಪುರುಷೋತ್ತಮ್ ಜೋಗಿ, ಮನೋಹರ್ ಸುವರ್ಣ ಬೊಕ್ಕ ನಾರಾಯಣ್ ಕೋಟ್ಯನ್ ಪಾಲ್ದೆತ್ತುಂಡೆರು. ಬುಧಾರ ದೇವಸ್ಥಾನದ್ದು ಮಲರಾಯ ಬೊಕ್ಕ ಪರಿವಾರ ದೈವಲಿನ ಬಂಡಾರ ಪೋದು ಕದ್ರಗುಡ್ಡೆದ ಸಾನುಡು ನೇಮ ನಡಪುಂಡು. ಕುಡ್ಲಾ ತಾಲೂಕುದ ನೀರ್ಮಾರ್ಗ ರಾಮರಬೈಲು ಶ್ರೀ ಭಗವತಿ ಮಳೆಯಾಳಿ ಬಿಲ್ಲವ ಸೇವಾ ಟ್ರಸ್ಟ್ದ ಹೊಸ ಕಟ್ಟುವಣ ಉದಿಪನ ಕಾರ್ಯಕ್ರಮ ಐತಾರ ಟ್ರಸ್ಟ್ದ ಗುರ್ಕಾರ್ಯರು ರಾಧಾಕೃಷ್ಣ ರಾಮರಬೈಲು ಗುರ್ಕಾರ್ಮಿಡ ನಡೆತಂಡ. ಕುಡ್ಲಾ ತಾಲೂಕುದ ನೀರ್ಮಾರ್ಗ ರಾಮರಬೈಲು ಶ್ರೀ ಭಗವತಿ ಮಳೆಯಾಳಿ ಬಿಲ್ಲವ ಸೇವಾ ಟ್ರಸ್ಟ್ದ ಹೊಸ ಕಟ್ಟುವಣ ಉದಿಪನ ಕಾರ್ಯಕ್ರಮ ಐತಾರ ಟ್ರಸ್ಟ್ದ ಗುರ್ಕಾರ್ಯರು ರಾಧಾಕೃಷ್ಣ ರಾಮರಬೈಲು ಗುರ್ಕಾರ್ಮಿಡ ನಡೆತಂಡ. ಕರಾವಳಿ ಸಮೂಹ ಸಂಸ್ಥೆನ ಗುರ್ಕಾರ್ಯರು ಎಸ್ ಗಣೇಶ್ ರಾವ್ ತುಡರ್ ಬುಲ್ಪ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರು. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ಧಾರ್ಮಿಕ ದತ್ತಿ ಇಲಾಖೆದ ದುಂಬುದ ಸದಸ್ಯರು ಪದ್ಮನಾಭ ಕೊಟ್ಟಾರಿ ಪೆಲತ್ತಡಿ, ಕೊಡಿಯಲ್ಬೈಲ್ ಕುದ್ರೋಳಿ ಭಗವತಿ ಕ್ಷೇತ್ರದ ಗುರ್ಕಾರ್ಯರು ಗಣೇಶ್ ಕುಂಟಲ್ಪಾಡಿ, ಆಡಳಿತ ಮುಕ್ತೇಸರರು ಕೆ ನಾರಾಯಣ, ಸುಜನ್ ದಾಸ್ ಕುಡುಪು, ಬೀರಣ್ಣ ಆತಾರ್, ಚಿರಿಯಂಡ ಬಿಲ್ಚಪಾಡ, ಮಹಿಳಾ ವೇದಿಕೆ ಗುರ್ಕಾರ್ ಉಷಾ ಪ್ರಭಾಕರ್, ಮುಕ್ತೇಸರರು ಸರಳಾ ನಾಗೇಶ್, ಭಾರತೀಯ ಸಮಾಜ ಕುಡ್ಲ ವಲಯದ ಗುರ್ಕಾರ್ಯರು ಉಮೇಶ್ ಬಿಕನ್ನಕಟ್ಟೆ, ನೀರ್ಮಾರ್ಗ ಗ್ರಾಮ ಪಂಚಾಯತ್ ಗುರ್ಕಾರ್ದಿ ಧನವಂತಿ ವೇಣುಗೋಪಾಲ್ ಸರಿಪಳ್ಳ, ಪುತ್ತೂರು ಸಿವಿಲ್ ಕೋರ್ಟದ ದುಂಬದ ದಂಡಾಧಿಕಾರಿ ಲಕ್ಷ್ಮಣ್ ಪೂಜಾರಿ ನೀರ್ಮಾರ್ಗ, ಕುಬೇರ ಕನ್ಸ್ಟ್ರಕ್ಷನ್ ದ ಪ್ರಭಾಕರ ಇಯಾಡಿ, ಜೆಜೆ ಎಂಟರ್ಪ್ರೈಸಸ್ ದ ಮುಖ್ಯಸ್ಥರು ಜಯಪ್ರಕಾಶ್, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಮೇಲ್ವಿಚಾರಕವನ್ನ ಐತಪ್ಪ, ಸುಜಾತ, ಕಾಮಿಡಿ ಕಿಲಾಡಿ ನಟೆ ಅನಿಶ್ ವೇಣೂರು, ಲೋಕನಾಥ ಗುರಿಕಾರ್, ಉಮನಾಥ ಕೋಟ್ಯಾನ್, ಲಕ್ಷ್ಮಣ ಪೂಜಾರಿ, ಸುಧೀರ್ ರಾವ್, ಸಚಿನ್ ಹೆಗ್ಡೆ, ರಾಮಚಂದ್ರ ಬಂಗೇರ ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡಿರು. ಇನ್ನೊಬ್ಬರನ್ನು ದೂಷಿಸುವ ಬದಲಾಗಿ ನಮ್ಮ ಕೈಲಾದ ಕೆಲಸವನ್ನು ನಾವೇ ನಮ್ಮ ಅಭಿವೃದ್ಧಿಗೋಸ್ಕರ ಮಾಡಲಿಕ್ಕೆ ಇಂಥ ಸಂಘಟನೆಗಳು. ಇನ್ನು ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮ, ನಾ ಒಳಗೆ ಬಂದಾಗಲೇ ಖುಷಿ ಆಯಿತು. ಸ್ವಾಭಿಮಾನದ ಪ್ರಶ್ನೆ, ನಿಮ್ಮದು ಏನೋ ಒಂದು ಸಣ್ಣ ಪೂಜೆ, ಏನೋ ಒಂದು ಕಾರ್ಯಕ್ರಮ, ಏನೋ ಒಂದು ಹುಟ್ಟುಹಬ್ಬ ಸಮಾರಂಭ, ಏನೋ ಒಂದು ಮದುವೆ ಆನಿವರ್ಸರಿ ಕಾರ್ಯಕ್ರಮ, ನೀವು ಎಲ್ಲೋ ಹೋಗಿ ಹಾಲಿಗೆ ಹಣ ಕೊಟ್ಟು ಏನೋ ಮಾಡೋದಕ್ಕಿಂತ ನಿಮ್ಮ ಸಮುದಾಯದವರಿಗೆ ಸೀಮಿತವಾಗಿ ಇತರರಿಗೆ ಕೊಡಿ. ನಾನು ಬೇಡ ಹೇಳುದು, ಸ್ವಲ್ಪ ಬಾಡಿಗೆಯೂ ಹಾಕಿ ತೊಂದರೆ ಇಲ್ಲ, ಅಂತೂ ನಮ್ಮ ಸಮುದಾಯದವರಿಗೆ ಒಂದು 100-200 ಜನಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ನಮ್ಮದೇ ಒಂದು ಸಮುದಾಯ ಭವನ ಉಂಟು ಹೇಳುವುದು ತುಂಬಾ ಸಂತೋಷದ ವಿಷಯ. ಸರ್ಕಾರದ ಇದಕ್ಕೆ ಸೌಲಭ್ಯ ಬಂದಿದೆ ಇಲ್ವೋ ಗೊತ್ತಿಲ್ಲ, ಬಾರದಿದ್ರೆ ಅರ್ಹತೆ ಉಂಟು, ಪ್ರಯತ್ನ ಮಾಡಿ ಮರಶೆಟ್ಟರು ಮುಂದೆ ಬರ್ತಾರೆ. ನಿಮ್ಮೆಲ್ಲರ ಜನಪ್ರತಿನಿಧಿತ್ವ ಮಾಡಿ ಹೇಳುವ ಮಾತಿನೊಂದಿಗೆ ಸಮಾಜದ ಹೊರಗಿನಂಥವ್ರನ್ನ ಮಲಯಾಳಿ ಬಿಲ್ಲವ ಟ್ರಸ್ಟ್ನಲ್ಲಿ ಇರುವಂಥವ್ರಿಗೆ ಹೇಗೂ ಸಹ ಸಹಾಯ ಮಾಡ್ಬೇಕು ನೀವು. ಅದನ್ನು ಬಿಟ್ಟು ಬೇರೆ ಹಿಂದೂ ಸಮಾಜದಲ್ಲಿ ಇರುವಂಥವ್ರು ನೋವಂತ ನೀವು ಒರೆಸಬಲ್ಲಂತ ಶಕ್ತಿ ಆ ಭಗವಂತ ನಿಮಗೆ ಕೊಡ್ಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ನಿಮಗೆ ಮಾಡ್ತಾ ಇದ್ದೇನೆ. ಇವತ್ತು ಶಾಸಕನಾಗಿ ನನಗೆ ಹೆಮ್ಮೆಯ ವಿಷಯ, ನನ್ನ ಕ್ಷೇತ್ರದ ಯುವಕರು ಸಣ್ಣ ಸಮಾಜ ಅಂತ ನನ್ನ ಹತ್ರ ಹೇಳಿದ್ರು. ಸರ್, ನಮ್ಮ ಸಣ್ಣ ಸಮಾಜ ನಾವು ಮಾಡ್ತಾ ಇದ್ದೇವೆ ಅನ್ನೋಂಥ ಮಾತನ್ನು ಹೇಳಿದರು. ನನ್ನ ಹತ್ರ ಸಹ ಹಲವಾರು ಬಾರಿ ಸರ್ಕಾರದಿಂದ ಏನಾದರೂ ವ್ಯವಸ್ಥೆ ಆಗ್ತದ ಅನ್ನುವಂಥ ಮಾತನ್ನು ಹೇಳಿದರು. ಸರ್ಕಾರದಿಂದ ವ್ಯವಸ್ಥೆ ಆಗುವಂಥ ಸಮಯದಲ್ಲಿ ಸ್ವಲ್ಪ ಲೇಟ್ ಆಗ್ತದೆ, ಆದರೆ ವೈಯಕ್ತಿಕವಾಗಿ ಖಂಡಿತ ನೀವು ನನ್ನ ಹತ್ರ ಸಣ್ಣದೊಂದು ವಿಷಯ ಹೇಳಿದ್ರಿ,
ಅಲ್ಲಿ ಒಂದು ಇಂಟರ್ಲಾಕ್ ಮತ್ತೆ ಏನೋ ಅಂತ ಹೇಳಿದ್ರಿ, ನೀವು ಸಣ್ಣ ವಿಷಯ ಹೇಳಬೇಡಿ, ಅದಕ್ಕಿಂತ ಜಾಸ್ತಿ ಏನಾದರೂ ಇದ್ರೆ ಹೇಳಿ, ನಾನು ನಿಮಗೆ ಅದಕ್ಕೊಂದು 25,000 ಆಗ್ತದೆ, ಅದು ಬೇಡ, ನೀವು ಅದಕ್ಕಿಂತ 1 ಲಕ್ಷದವರೆಗೆ ಏನಾದರೂ ಆಗುದಿದ್ರೆ ನನ್ನ ಹತ್ರ ಹೇಳಿ, ನಾನು ಅದನ್ನು ನಿಮಗೆ ಖಂಡಿತ ಮಾಡಿಕೊಡ್ತೇನೆ, ವೈಯಕ್ತಿಕವಾಗಿ ಮಾಡಿಕೊಡ್ತೇನೆ. ದೇಶ ಕಟ್ಟುನವಲು ಗೌಡ ಸಮಾಜದ ಕೊಡುಗೆ ದಿಂಚ ಉಂಡು. ಸಮುದಾಯದ ಕೆಲಸದ ಒಟ್ಟುಗೂ ಸಮಾಜ ಕಟ್ಟುನ ಕಾರ್ಯ ಆವಡೊಂದು ಲೋಕಸಭಾ ಸದಸ್ಯರು ದುಂಬುದ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡರು ಪಂತೆರು. ಪುತ್ತೂರು ನಡತಿನ ಆದಿಚುಂಚನಗಿರಿ ಸಂಸ್ಥಾನದ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯರ್ನ 78ನೇ ವರ್ಷದ ನೆಂಪು ಬೊಕ್ಕ ಗುರುವಂದನೆ ಲೇಸನು ಉದಿಪನ ಮಲ್ತದು ಆರ್ಪಾತಿರಿಯರು. ದೇವರ ಪಾದ ಸೇರ್ದಿನ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯರ್ನ 78ನೇ ವರ್ಷದ ನೆಂಪು ಮಲ್ತೊನ್ನ ಕಾರ್ಯಕ್ರಮ, ಗುರುವಂದನೆ, ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಐತರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಂಡೋಡು ನಡೆತಂಡು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಇತ್ತೆದ ಪೀಠ ಗುರುಕಾರ್ಯರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ, ಕುಡ್ಲಕಾವೂರು ಶಾಖೆ ಮಠದ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಇತ್ತದು ಲೋಕಸಭಾ ಸದಸ್ಯರು ದುಮ್ಮದ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ್ರು ಲೇಸನು ದೀಪನ ಮಲ್ತಿರು. ಸದಾನಂದ ಗೌಡ್ರು ಪಾತಿರ್ದು ದೇಶದ ಸ್ವತಂತ್ರ ಸಂಗ್ರಾಮಡು ರಣಕಹಳೆ ಸುರುಕು ಕೆನ್ಪಾಯಿನಕ್ಕಲು ಒಕ್ಕಲಿಗೆರು. ದೇಶ ಕಟ್ಟುನವಲು ಗೌಡ ಸಮಾಜದ ಕೊಡುಗೆ ತಿಂಜ ಉಂಡು. ಸಮುದಾಯದ ಕೆಲಸದ ಒಟ್ಟುಗೂ ಸಮಾಜ ಕಟ್ಟುನ ಕಾರ್ಯ ಆವಡೊಂದು ಪಂಡಿರು. ಉದ್ಯೋಗಕ್ಕೆ ಬೇಕಾದಂತ ಬೇರೆ ಬೇರೆ ಬಳೆಪೇಟೆ ಇರಬಹುದು, ಮತ್ತೊಂದು ಪೇಟೆ ಇರಬಹುದು, ಎಲ್ಲಾ ಪೇಟೆಗಳು ಆಯಾಯ ಕುಲ ಕಸುಬಿನವರಿಗೆ ಕೊಟ್ಟ ಆ ಒಂದು ಆಡಳಿತ ಸೂತ್ರವನ್ನ ಇಡೀ ದೇಶಕ್ಕೆ ಜಗತ್ತಿಗೆ ಕೊಟ್ಟಿದ್ರೆ ನಮ್ಮ ಸಮುದಾಯದವರು ಬಂಧುಗಳೇ, ನಮ್ಮ ಸಮುದಾಯದವರು ಆ ನಾಡಪ್ರಭು ಕೆಂಪೇಗೌಡ ಇವತ್ತು ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ನಾಡಪ್ರಭು ಕೆಂಪೇಗೌಡನ ನೋಡುವಂಥದ್ದು ಎಲ್ರಿಗೂ ಒಂದು ಆಶ್ಚರ್ಯದ ಒಂದು ಭಾವನೆಯನ್ನು ಅವನಲ್ಲಿ ರೂಪೀಕರಣ ಮಾಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯರು ಬೊಳ್ಳಿಡು ಸುಲಭಾರ ನಡಪಾಯರು. ಈ ಪೊರ್ತಡು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯರ್ನ ಬಗೆಟ್ಟು ಧರ್ಮಪಾಲನಾಥ ಸ್ವಾಮೀಜಿಯರ್ನ ಡಾಕ್ಟರೇಟ್ ಪದವಿ ಪಡೆಯಿನ ಸಂಶೋಧನಾ ಗ್ರಂಥ ಬಿಡುಗಡೆ ಆಡು. ಸ್ವಾಮೀಜಿಯರ ಆಶೀರ್ವಚನ ಕೊಡ್ದು ಸರ್ವಲ ತ್ಯಾಗ ಮಲ್ತಿನ ಸಂತೆರು ಸಮಾಜಗೂ ಕೊರ್ನ ಕೊಡುಗೆದ ಫಲ ಆದ 1,52,000 ಜೋಕುಲು ಇತ್ತೆ ಸಂಸ್ಥಾನುಡು ಕಲ್ತೊಂದುಲೇರು. ಸಮಾಜದ ಪಿದೈ ನಡಪನ ವಿಚಾರಲು ನಂಕ ಗೊತ್ತಿಪ್ಪುಡು. ಒಕ್ಕಲಿಗರಿಗೆ ಮೀಸಲಾತಿ ಕೊರ್ಜುಂಡ ಜನಕ್ಕಳು ಸಮಸ್ಯೆ ಎದುರಿಸಾವಡಾಪಣೊಂದು ಪಂಡಿರು. ಆದಷ್ಟು ಬೇಗ ನಮ್ಮ ಜನಗಳಿಗೆ ಬೇರೆಯವರಿಗೂ ಕೂಡ ತಲುಪಿದ ಹಾಗೆ ನಮ್ಮ ಜನಗಳಿಗೆ ಬೇಕಾಗಿರ್ತಕ್ಕಂಥ ಸರಿಯಾದ ರೀತಿಯ ಸೌಲಭ್ಯವನ್ನು ಮೀಸಲಾತಿಯನ್ನು ಕೊಡುವ ನಿಟ್ಟಿನಲ್ಲಿ ಅದರ ಸ್ಪಷ್ಟ ನಿಲುವಿನೊಂದಿಗೆ ಆದಷ್ಟು ಬೇಗ ಅದನ್ನು ಪ್ರಕಟಿಸಬೇಕು ಎಂಬ ಮಾತುಗಳನ್ನು ಸೌಜನ್ಯಯುಕ್ತವಾಗಿ ಸಮುದಾಯದ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಕೇಳ್ಕೊಳ್ತಾ ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಯಾವ ವಿಚಾರಗಳನ್ನು ಮಾತನಾಡ್ತಕ್ಕಂಥದ್ದಲ್ಲ, ಭಕ್ತಿಯಿಂದ ಶ್ರದ್ಧೆಯಿಂದ ಗುರುಗಳನ್ನು ಸ್ಮರಿಸುವ ಕಾರ್ಯಕ್ರಮ ಇದು ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಬಂದು ಸೂಕ್ತವಾದ ರೀತಿಯಲ್ಲಿ ಶಿಸ್ತಿಂದ ನಡ್ಕೊಂಡಿದ್ರಿ. ಇದೇ ಭಕ್ತಿ ಇದೇ ಶ್ರದ್ಧೆ ನಿಮ್ಮ ಹೃದಯದಲ್ಲಿರಲಿ. ಈ ನಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿ ಹೊರಹೊಮ್ಮಿ ಈಚೆಗೆ ಬರಬೇಕು ಅಂತಂದರೆ ಈ ಭಕ್ತಿ, ನಮ್ಮ ಕರ್ಮದ ಶ್ರದ್ಧೆ ಮತ್ತು ನಿಷ್ಠೆ ಬೇಕಾಗುತ್ತೆ. ಗುರುವನ್ನು ನೆನಪಿಟ್ಕೊಂಡದ್ದೇ ಆದರೆ ನಾವು ಮಾಡಿರ್ತಕ್ಕಂಥ ಹಿಂದಿನ ಎಲ್ಲ ಕರ್ಮಗಳು ಕೂಡ ಅಳಿಯುತ್ತವೆ. ಹೊರಗಡೆ ಇರ್ತಕ್ಕಂಥ ಬಟ್ಟೆಯನ್ನು ಒಕ್ಕೊಳ್ಳಿಕ್ಕೆ ಸೋಪು ಇದೆ, ಮೈ ತೊಳ್ಕೊಳ್ಳಿಕ್ಕೆ ನೀರಿದೆ, ಆದರೆ ಮನದ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಗುರು ಮಾತ್ರ ನಮ್ಮನ್ನ ಅದರಿಂದ ಮುಕ್ತಗೊಳಿಸಲಿಕ್ಕೆ ಸಾಧ್ಯ. ರಾಜ್ಯಸಭಾ ಸದಸ್ಯರು ಕನ್ನಡ ಸಿನಿಮಾ ನಟ ಜಗ್ಗೇಶ್ ಪಾತಿರ್ದು 5ನೇ ಶತಮಾನದ್ದು ಒಕ್ಕಲಿಗೆ ರೀತಿನ ಬಗೆಟ್ ಗುರ್ತಲುಂಡು. ಭೈರವೀರ್ನ ಆರಾಧನೆ ಹಿಡಿದು ದುಷ್ಟಬುದ್ಧಿ ದೂರ ಆಪುಂಡು. ಸ್ವಾಮೀಜಿಯರ್ನ ದೂರದೃಷ್ಟಿ ಸಮಾಜನು ಮಿತ್ತಕೊನಪುಣಂದು ಪಂಡಿರು. ಒಕ್ಕಲಿಗ ಸಂಪ್ರದಾಯದ ಗುಂಪು ನಾವು ಸಾವಿರಾರು ವರ್ಷದ ಇತಿಹಾಸ ಇರುವಂತಹ ಹೆಮ್ಮೆಯ ಒಕ್ಕಲಿಗರು. ನಮ್ಮದೇ ಒಂದು ಅದ್ಭುತ ವರ್ಗ. ಅವತ್ತಿಂದ ಇವತ್ತಿನವರೆಗೂ ಕೂಡ ಈ ರಾಷ್ಟ್ರದ ಉದ್ದಗಲಕ್ಕೂ ವಿಶ್ವದ ಉದ್ದಗಲಕ್ಕೂ ತಿನ್ನುವ ಅನ್ನವನ್ನ ಕೊಡುವನು ಯಾನಾರು ಇದ್ದಾನೆ ಎಂದರೆ ಅವನು ಒಕ್ಕಲಿಗ ಮಾತ್ರ ಕೊಟ್ಟಿದ್ದಾನೆ, ಮುಂದೆಯೂ ಕೊಡುತ್ತಾನೆ, ಸಾಯುವವರೆಗೂ ಕೊಡುತ್ತಾನೆ. ಅಂತ ಸಂಪ್ರದಾಯದ ಜನ ನಾವು ಅಂತ ಮಠ. ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಸಮಾಜಗೂ ಅವೇತೋ ಕೊಡುಗೆಲೇನು ಕೊರ್ನ ಮಠ ಐತೋಟಕ್ಕೂ ಬದುಕಗೂ ಅರ್ಥದಿಂಜಿದ ಬೆಲೆನು ಕೊರ್ದು ಕಾರ್ಯ ಮಲ್ಸದನೆಂದು ಪಂಡಿರು. ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ, ರಾಜ್ಯದ ಮಂತ್ರಿ ಡಾಕ್ಟರ್ ಅಶ್ವತ್ಥ ನಾರಾಯಣ, ಕೆಪಿಸಿಸಿ ಗುರುಕಾರ್ಯರು ಡಿಕೆ ಶಿವಕುಮಾರ್, ಶಾಖಾ ಮಠಕ್ಲೇನ ಸ್ವಾಮೀಜಿಯರು ಶ್ರೀ ಗುಣನಾಥ ಸ್ವಾಮೀಜಿ,
ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ, ಶ್ರೀ ಶಂಭುನಾಥ ಸ್ವಾಮೀಜಿ, ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ, ಶ್ರೀ ಮಂಗಳನಾಥ ಸ್ವಾಮೀಜಿ, ಶ್ರೀ ಶಂಕರಾರೂಢ ಸ್ವಾಮೀಜಿ, ಶ್ರೀ ಶಿವಪುತ್ರ ಸ್ವಾಮೀಜಿ ಪಾಲ್ಗೊಂಡಿರು. ಮುಲ್ಕಿ ತಾಲೂಕು ಹಳೆಯಂಗಡಿ ಪಾವಂಜದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ವಿಧಿವಿಧಾನಲು ನಡತುಂದಿತದು. ಐತಾರ ಕಾಂಡೆ ಕೊಡಿಮರ ಪ್ರತಿಷ್ಠೆ ಮಲ್ತದು ಕೊಡಿಯೇರಾಯರು. ಮುಲ್ಕಿ ತಾಲೂಕು ಹಳೆಯಂಗಡಿದ ಪಾವಂಜದ ಶ್ರೀ ಮಹಾಗಣಪತಿ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ವಿಧಿವಿಧಾನಲು ನಡತುಂದಿತದು. ಐತಾರ ಕಾಂಡೆ ಕೊಡಿಮರ ಪ್ರತಿಷ್ಠೆಗೆ ಅಟ್ಟಣೆ ಆದಿತ್ತಂಡು. ವೇದಮೂರ್ತಿ ಒಡಿಪು ಕಂಬ್ಳಕಟ್ಟ ಶ್ರೀ ರಾಧಾಕೃಷ್ಣ ಉಪಾಧ್ಯಾಯ ದುಂಬಾಳ್ತಿಡು ಪ್ರಧಾನ ಪೂಜೆ ಮಲ್ಪನ ಪಿ ವಾಸುದೇವ ಭಟ್ ಬೊಕ್ಕ ಪೂಜೆ ಮಲ್ಪನ ಪವಿತ್ರ ಪಾಣಿ ಪಿ ಗಣೇಶ್ ಭಟ್ ಇತ್ತದು ಧಾರ್ಮಿಕ ವಿಧಿವಿಧಾನಲು ನಡತುಂಡು. ಆದ್ಯ ಗಣಪತಿಯಾಗ ಪ್ರತಿಷ್ಠೆಯಾಗ ಕೊಡಿಯೇರಾದು ನವಕ ಪ್ರಧಾನಯಾಗ ಕಲಶಾಭಿಷೇಕ ಮಹಾಪೂಜೆ ಕೊಡಿ ಪೂಜೆ ಮಲ್ತಿರು. ಊರ ಪರವೂರ ಭಕ್ತರು ಪಾಲ್ಗೊಂಡಿರು. ಮಧ್ಯಾಹ್ನ ಉಪಪ್ರಸಾದ ಸೇವೆ ಅಟ್ಟಣೆ ಆದಿತ್ತುಂಡು. ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿದ ಪಣದ ಗುರುಕಾರ್ಯರು ಬಿ ಸೂರ್ಯಕುಮಾರ್ ಬೊಕ್ಕ ಸಮಿತಿ ಸದಸ್ಯರು ಜೀರ್ಣೋದ್ಧಾರ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಪ್ರಕಾಶ್ ಎನ್ ಶೆಟ್ಟಿ, ಪ್ರಧಾನ ಕಾರ್ಯಂತರು ಚಂದ್ರಶೇಖರ್ ನಾಣಿಲ್ ಬೊಕ್ಕ ಮಾತಾ ಸದಸ್ಯರು ಈ ಪೊರ್ತುಡಿತ್ತರು. ಜನವರಿ 28 ಶನಿವಾರ ಬ್ರಹ್ಮ ಕುಂಭಾಭಿಷೇಕ ನಡಪೆರುಂಡು. ಕುಡ್ಲದ ಬಂಗ್ರಾ ಕೂಳೂರು ಗೋಲ್ಡ್ ಫಿಂಚ್ ಸಿಟಿಟು ಐತಾರ ರಾಮಲಕ್ಷ್ಮಣ ಜೋಡು ಕರೆ ಕಂಬಳ ನಡೆತಂಡು. ಕರಾವಳಿ ಸಮೂಹ ಬರವು ಸಂಸ್ಥೆಲಿನ ಗುರುಕಾರ್ಯರು ಎಸ್ ಗಣೇಶ್ ರಾವ್ ಗುರುಕಾರ್ಮಿಡ್, ಕಂಕನಾಡಿ ಬ್ರಹ್ಮಬೈದರ್ಕಳ ಗರುಡಿದ ಗುರುಕಾರ್ಯರು ಕೆ ಚಿತ್ತರಂಜನ್ ಕಂಬಳ ಉದಿಪನ ಮಲ್ತೆರು. ಕುಡ್ಲದ ಬಂಗ್ರಾ ಕೂಳೂರು ಗೋಲ್ಡ್ ಫಿಂಚ್ ಸಿಟಿಟು ಬ್ರಜೇಶ್ ಚೌಟಾ ಸಾರಥಿಕೆಡು ಐತಾರ ರಾಮಲಕ್ಷ್ಮಣ ಜೋಡು ಕರೆ ಕಂಬಳ ನಡೆತಂಡು. ಉದಿಪನ ಲೇಸಡು ಕಂಬಳ ಸಮಿತಿ ಗುರುಕಾರ್ಯರು ಬ್ರಜೇಶ್ ಚೌಟಾ ಇದ್ಕೊಂಡಿರು. ಕದ್ರಾ ನವನೀತ ಶೆಟ್ಟಿ ಸುರತ ಪಾತ್ರ ಪಂಡದು ಕಾರ್ಯಕ್ರಮದ ಬಗೆಟ್ಟು ತಿರುಪಾಯಿರು. ಕರಾವಳಿ ಸಮೂಹ ಬರವು ಸಂಸ್ಥೆಲಿನ ಗುರುಕಾರ್ಯರು ಎಸ್ ಗಣೇಶ್ ರಾವ್ ಗುರುಕಾರ್ಮಿಡ್, ಕಂಕನಾಡಿ ಬ್ರಹ್ಮಬೈದರ್ಕಳ ಗರುಡಿದ ಗುರುಕಾರ್ಯರು ಕೆ ಚಿತ್ತರಂಜನ್ ರಾಮಲಕ್ಷ್ಮಣ ಜೋಡು ಕರೆ ಕಂಬಳ ಉದಿಪನ ಮಲ್ತಿರು. ಚಿತ್ತರಂಜನ್ ಪಾತಿರ್ದು ಎಡ್ಡೆಪ್ಪು ಬೈಕಿಯರು. ಕೊಂಡೆಊರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊರಿಯರು. ನಮ್ಮ ಭಾರತೀಯ ಕಲೆಯ ವಿಶೇಷ ಅಂದರೆ ಕೇವಲ ಮನೋರಂಜನೆ ಮಾತ್ರವಲ್ಲ, ಆತ್ಮವಿಕಾಸದ ದಾರಿಯೂ ಇದೆ. ಮಾತ್ರವಲ್ಲ, ದೇವಭಕ್ತಿಯ ಜೊತೆಗೆ ದೇಶಭಕ್ತಿಯನ್ನು ಇಲ್ಲಿನ ಸಂಸ್ಕೃತಿಯ ರಕ್ಷಣೆ ಮಾಡುವ ಮೂಲಕ ಮಾಡುವಂತಹ ಜಾಗೃತಿ ಮಾಡುವಂತಹ ಅವಕಾಶವನ್ನು ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ದೇಶದ ಉತ್ತರ ಭಾರತ ಇರಬಹುದು, ದಕ್ಷಿಣ ಭಾರತ ಇರಬಹುದು, ಇದನ್ನು ನಾವೆಲ್ಲ ಒಂದು ಎಂಬ ಭಾವನೆಯನ್ನು ಸೃಷ್ಟಿ ಮಾಡುವಂತಹ ನಮ್ಮ ಧಾರ್ಮಿಕ ಆಚಾರಗಳನ್ನಾಗಲಿ ಕಲೆಗಳ ಮೂಲಕ ಒಂದು ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಈ ಕ್ರೀಡೆಯ ಮತ್ತು ಕಲೆಯ ಲೋಕವನ್ನಾಗಲಿ ನಾವೆಲ್ಲ ಸಂರಕ್ಷಣೆ ಮಾಡುವುದಂದ್ರೆ ನಮ್ಮ ದೇಶದ ಸಂರಕ್ಷಣೆಗೆ ಸಮಾನ. ಕಂಬಳ ಸಮಿತಿದ ಮರ್ಯಾದಿ ಸಲಹೆಗಾರರ ಬುಕ್ಕ ದುಂಬುದ ವಿಧಾನ ಪರಿಷತ್ ಸದಸ್ಯರು ದುಂಬುದ ಕ್ಯಾಪ್ಟನ್ ಗಣೇಶ್ ಕಾರ್ಡಿಕ್, ದುಂಬುದ ಬ್ರಿಗೇಡಿಯರ್ ಐಎನ್ ರಾಯ್, ಪಾಲಿಕೆ ಸದಸ್ಯರಾಯನ ಕಿರಣ್ ಕುಮಾರ್ ಕೋಡಿಕಲ್, ಅನಿಲ್ ಕುಮಾರ್, ಜಯರಾಮ್ ಶೆಟ್ಟಿ ಕುಡುಂಬೂರು ಗುತ್ತು, ಕಂಬಳ ಸಮಿತಿದ ಸಂಚಾಲಕರಿಗೆ ಗುಣಪಾಲ್ ಕಡಂಬ, ಹಿರಿಯ ವಾರ್ತಾಮಾನಿ ಪಿ ಹರೀಶ್ ರೈ, ಕಂಬಳ ಸಮಿತಿದ ಮರ್ಯಾದಿ ಸಲಹೆಗಾರರು ಪ್ರಸಾದ್ ಕುಮಾರ್ ಶೆಟ್ಟಿ, ಪ್ರಧಾನ ಕಾರ್ಯಂತರು ಸುಜಿತ್ ಪ್ರತಾಪ್, ಒತ್ತು ಗುರುಕಾರ್ಯರು ಸಂಜಯ್ ಪ್ರಭು, ಸಂಚಾಲಕರು ಸಾಂತ್ಯ ಗುತ್ತು ಸಚಿನ್ ಶೆಟ್ಟಿ, ಕಿಶೋರ್ ಕುಮಾರ್ ಪುತ್ತೂರು, ಪಣವದ ಗುರುಕಾರ್ಯರು ತಲಪಾಡಿ ದೊಡ್ಡಮನೆ ಪ್ರೀತಂ ರೈ ಪಾಲ್ಗೊಂಡಿರು. ನಿತ್ಯ ಶೆಟ್ಟಿ ಎಕ್ಕಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು.
ಕಾರ್ಲಾ ವಿಧಾನಸಭೆತ ಓಟುಡು ಪಕ್ಷದಾಂತಿನ ಅಭ್ಯರ್ಥಿಯಾದ ಓಟು ಗುಂತರೆ ನಿರ್ಧಾರ ಮಲ್ತದೆ ಎಂದು ಶ್ರೀರಾಮ ಸೇನದ ಮುಖ್ಯಸ್ಥರು ಪ್ರಮೋದ್ ಮುತಾಲಿಕ್ ಸೋಮವಾರ ನಿಘಂಟುಡು ಸಾರ್ದರು. ರಾಜ್ಯ ವಿಧಾನಸಭೆತ ಓಟು ಬತ್ತಿ ನೀಡಿದ ಒಡಿಪು ಜಿಲ್ಲೆದ ಕಾರ್ಲಡು ಶ್ರೀರಾಮ ಸೇನೆ ಸಂಘಟನಾ ನಿಲೆಟ್ ದಿವೊನ್ನ ಸುದ್ದಿಕೋಟೋಡು ಶ್ರೀರಾಮ ಸೇನೆದ ಮುಖ್ಯಸ್ಥರು ಪ್ರಮೋದ್ ಮುತಾಲಿಕ್ ಪಾತಿರ್ದು ಕಾರ್ಲ ವಿಧಾನಸಭಾ ಕ್ಷೇತ್ರಡು ತಾನು ಪಕ್ಷದಾಂತೆ ಓಟು ಗುಂತರೆ ನಿರ್ಧಾರ ಮಲ್ತದೆ ಎಂದು ನಿಘಂಟದ ಘೋಷಣೆ ಮಲ್ತೆರು. ಈ ತೊರ್ತುಗೆ ಇಡೀ ಕ್ಷೇತ್ರಡು ಏಲಿನ್ ಮಸರ್ತಿ ತಿರ್ಗಾಟ ಮಲ್ತದೆ. ಅಪಗ ಮಾತಿರ್ಲ ಪ್ರಮೋದ್ ಮುತಾಲಿಕೆರೆ ಈರೇ ಈ ಕ್ಷೇತ್ರಡು ಉಂತೊಡು ಪನ್ಪುನ ಒತ್ತಾಯಕ್ಕೆ ಎಂದು ಬೈದನು ಅಂಚಾದು ಓಟು ಗುಂತರೆ ನಿರ್ಧಾರ ಮಲ್ತದೆ. ಕಾರಣೋಗ್ಲ ತಾನು ಪಂತೊಡ್ದು ಪಿರ ಜಾರುಜಿ ಏರು ಒವ್ವೆ ಒತ್ತಡ ಪಾಡಿಂಡಲ ತಾನು ಕಾರ್ಲ ಕ್ಷೇತ್ರಡೆ ಓಟು ಗುಂತುನ ನಿಘಂಟದ ಮುತಾಲಿಕ್ ಪಂಡೆರೋ. ಕಾರ್ಲ ಕ್ಷೇತ್ರಡು ಓಟು ಗುಂತುನ ಬಾರಿ ಸುದ್ದಿ ಆದಿತ್ತಿನ ಶ್ರೀರಾಮ ಸೇನೆ ಮುಖ್ಯಸ್ಥರು ಪ್ರಮೋದ್ ಮುತಾಲಿಕ್ ಇತ್ತೆ ಓಟು ಗುಂತುನೇನು ನಿಘಂಟುಡು ಸಾರ್ದೆರೋ. ಇತ್ತೆ ಕಾರ್ಲ ಕ್ಷೇತ್ರದ ಓಟದ ಕಲಕು ರಂಗ್ ಮೂಡ್ತುಂಡು. ಇಂಧನ ಕನ್ನಡ ಬೊಕ್ಕ ಸಂಸ್ಕೃತಿ ಮಂತ್ರಿ ವಿ ಸುನಿಲ್ ಕುಮಾರ್ನ ಕ್ಷೇತ್ರಡು ಇತ್ತೆ ಮೂಜಿ ಮೂಲದ ಪಂತ ಉಂಡಾತಂಡು. ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದನ್ನ ನಿರ್ಧಾರವನ್ನು ಮಾಡಿದ್ದೀನಿ. ಈಗಾಗಲೇ ಇಡೀ ಕ್ಷೇತ್ರದಲ್ಲಿ 7-8 ಬಾರಿ ಪ್ರವಾಸವನ್ನ ಮಾಡಿದ್ದೀನಿ. ಎಲ್ಲರ ಧ್ವನಿ ಒಂದೇ, ಮುತಾಲಿಕರು ನೀವು ನಿಂತ್ಕೊಳ್ಬೇಕು, ಇಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗಿದೆ, ಭ್ರಷ್ಟಾಚಾರ ಸಾಕಷ್ಟು ತುಂಬಿ ತುಳುಕ್ತಾ ಇದೆ, ಸೊ ನಿಮ್ಮಂಥವರು ಇಲ್ಲಿ ಬರಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಏನೋ ಒಂದು ಅವರ ಒತ್ತಡ, ಅವರ ಆಶೆ ಏನಿತ್ತು ಅದನ್ನ ಇವತ್ತು ನಾನು ಘೋಷಣೆ ಮಾಡಿ ಅವರಿಗೆ ಸಹಾಯಕವಾಗಿ, ಅವರ ಬೆಂಬಲವಾಗಿ ನಾನು ನಿಂತ್ಕೊಳ್ಳೋದು ಅಂತನ್ನುವಂಥದ್ದು ನಿಶ್ಚಯ ಮಾಡಿದ್ದೀನಿ. ಸೊ ಈ ಹಿಂದುತ್ವ ಮತ್ತು ಭ್ರಷ್ಟಾಚಾರದ ವಿರುದ್ಧ ಪ್ರಾಮಾಣಿಕವಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು, ಹಿಂದೂಗಳಿಗೆ ನಿಜವಾದ ನ್ಯಾಯವನ್ನ, ಗೌರವವನ್ನ ಕೊಡಬೇಕು ಅಂತನ್ನುವಂತ ಹಿನ್ನೆಲೆಯಲ್ಲಿ ನನ್ನ ಈ ಸ್ಪರ್ಧೆ ಇರುತ್ತೆ. ನಳಿನ್ ಕುಮಾರ್ ವಿದೂಷಕ್ಕೆ ಎತ್ತಿನಂಚ ಉಳ್ಳೇರು 6 ಕಲ್ಲಡ್ಕದ ಸೂತ್ರಧಾರರನ್ನ ಕೈತೊಳೆ ಸೇರ್ದೆರೆಂದು ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕ ಬಿಕೆ ಹರಿಪ್ರಸಾದ್ ಕುಡ್ಲಡ ನಡಪಾಯಿನ ಪ್ರಜಾಧ್ವನಿ ಯಾತ್ರೆ ಸಭೆಟ್ ಏವ್ರತೋಜಾದ್ ಇಂಚ ಕೋಂಗಿ ಮಲ್ತದೆರು. ಕುಡ್ಲಡ ನಡತಿನ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಯಾತ್ರೆಡು ರಾಜ್ಯ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕಿ ಬಿಕೆ ಹರಿಪ್ರಸಾದ್ ಪಾತೆರ್ದು ದೇಶದ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಲ್ತದು ಜನಕ್ಲಿಗೂ ಮೋಸ ಮಲ್ತಂದುಲ್ಲೆರು. ಮೋದಿ ಸುಳ್ಳು ಪನ್ನೊಂದೇ ಅಧಿಕಾರ ನಡಪಾವೊಂದು ಬತ್ತಿನಾರೆಂದು ಬಾರಿ ಏವ್ರೊಡು ಪಾತಿರಿಯರು. ಬಿಜೆಪಿ ರಾಜ್ಯ ಗುರ್ಕಾರ್ಯರ ಬೊಕ್ಕ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರನ ಬಗೆಟ್ಲ ಹರಿಪ್ರಸಾದ್ ಇವ್ರ ತೋಜಾಯರು. ನಳಿನ್ ಕುಮಾರ್ ವಿದೂಷಕ್ಕೆ ಎತ್ತಿನಂಚ ಉಲ್ಲೆರು 6 ಕಲ್ಲಡ್ಕದ ಸೂತ್ರಧಾರರ್ನ ಕೈತುಲೈ ಸೇರ್ದೆರು. ಅರೆನ ಪಾತೆರ ಕೇಂಜರಿಂದಾಂಡ ಇಲ್ಲಡೆ ಪೋಪೆರು. ಡಾಲರ್ನು ₹40 ಕನಪೆ ಪೆಟ್ರೋಲ್ ಪಿದೈ ದೇಶಗೂ ಕೊರ್ಪಾಂದು ಪಂಡಿದಿತ್ತೆರು. ವಿದೂಷಕ್ಕೆ ಮಾತ್ರ ಇಂಚಿನ ಭಾಷಣ ಮಲ್ಪುಯರು. ಜವಾಬ್ದಾರಿದ ಸಂಸದೆ ಭಾಷಣುಡು ಅಭಿವೃದ್ಧಿ ವಿಚಾರ ಬುಡ್ದು ಲವ್ ಜಿಹಾದ್ ಬಗಿಟ್ ಪಾತಿರ್ಲೆಂದು ಲೆಪ್ಪು ಕೊರೊಂದುಲ್ಲೆರಂದು 6 ಏವ್ರತೋಜಾಯರು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಗೂ ವರ್ಷಗೂ ₹2,500 ಒದಗಾದು ಅಭಿವೃದ್ಧಿ ಕೆಲಸ ಮಲ್ಪುಂಡು ಬಿಕೆ ಹರಿಪ್ರಸಾದ್ ಪಂಡೆರು. ನೀವೆಲ್ಲ ಸೇರಿ ಎಂಪಿ ಮಾಡಿದ್ದೀರಿ. ನಳಿನ್ ಕುಮಾರ್ ಕಟೀಲ್ ಕಟೀಲ್ ಹೆಸರು ಹೇಳ್ಬಾರ್ದು ಅಂತ ಇದ್ದಾರೆ. ನಮ್ಮ ಹತ್ರ ಇವರು ಕರೆಕ್ಟ್, ದೇವಸ್ಥಾನಕ್ಕೆ ನಾವು ಅವಮಾನ ಮಾಡಕ್ ಆಗೋದಿಲ್ಲ. ನಳಿನ್ ಕುಮಾರ್ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು. ಅವ್ರ ಕೈಯಲ್ಲಿ ಏನೂ ಇಲ್ಲ. ಅವ್ರೇನಿದ್ರು ಇಲ್ಲಿ ಕಲ್ಲಡ್ಕದ ಸೂತ್ರಧಾರರ ಕೈಯಲ್ಲಿ ಪಾತ್ರಧಾರ ಆಗಿರ್ತಕ್ಕಂಥವ್ರು. ಅವ್ರ ಕೈಯಲ್ಲಿ ಬೇರೆ ಏನೂ ಆಗೋದಿಲ್ಲ. ಅವ್ರೇನು ಕಲ್ಲಡ್ಕದ ಸೂತ್ರಧಾರ ಹೇಳ್ತಾರೆ ಅದನ್ನ ಮಾತ್ರ ಕೇಳಬೇಕು. ಅವರು ಅದನ್ನ ಕೇಳಲಿಲ್ಲ ಅಂದ್ರೆ ಮನೆಗೆ ಹೋಗ್ತಾರೆ. ಡಾಲರ್ನ ₹40 ತಗೊಂಡ್ಬರ್ತೀವಿ ಅಂತ ಹೇಳಿದ್ರು. ಪೆಟ್ರೋಲ್ನ ನಾವು ರಫ್ತು ಮಾಡ್ತೀವಿ ಅಂತ ಹೇಳಿದ್ರು. ಇದು ಯಾರಾದ್ರೂ ಬುದ್ಧಿ ಸಮತೋಲನ ಇಟ್ಕೊಂಡವ್ರು ಯಾರಾದ್ರೂ ಈ ತರ ಮಾತಾಡ್ತಾರ? ಏನು ವಿದೂಷಕರು ಮಾತ್ರ ಈ ಭಾಷಣಗಳು ಮಾಡಬಹುದೇ ವಿನಃ ಸರಿಯಾಗಿದ್ದವ್ರು ಯಾರು ಭಾಷಣ ಮಾಡೋಕ್ಕಾಗೋದಿಲ್ಲ. ಏನೋ ಬಿಡಿ, ಪರವಾಗಿಲ್ಲ, ಇವೆಲ್ಲ ಭಾಷಣ ಮಾಡ್ತಾರೆ, ಆಸೆ ಆಕಾಂಕ್ಷೆಗಳನ್ನ ಮುಂದೆ ಇಡ್ತಾರೆ, ಚಂದ್ರಲೋಕವನ್ನ ತೋರಿಸ್ತಾರೆ. ಬಹಳ ಸಂತೋಷ. ಮಾಡೋಕ್ಕಾಗುತ್ತೋ ಬಿಡುತ್ತೋ ತಮ್ಮ ಬಿಟ್ಟಿರ್ತಕ್ಕಂಥ ತೀರ್ಮಾನ. ಆದರೆ ಒಬ್ಬ ಜವಾಬ್ದಾರಿಯುತವಾದ ಲೋಕಸಭಾ ಸದಸ್ಯ, ಜವಾಬ್ದಾರಿಯುತವಾದ ಒಬ್ಬ ರಾಜಕೀಯ ಪಕ್ಷದ ಅಧ್ಯಕ್ಷ ಅವರ ಕಾರ್ಯಕರ್ತನ ಉದ್ದೇಶಿಸಿ ಮಾತಾಡುವಾಗ ಅವ್ರಿಗೆ ಬಹಳ ಸ್ಪಷ್ಟ ಹೇಳ್ತಾರೆ,
ನೀವು ಯಾರೂ ಸಹ ಚರಂಡಿ ರಸ್ತೆ ನೀರಿನ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಪಂಪ್ ವೆಲ್ ನಾವು ನೋಡಿದ್ವಲ್ಲ, ಪಂಪ್ ವೆಲ್ದು ಆ ಸೇತುವೆ ಏನು ಮಾಡಿದ್ರು ಅಂತ ಹೇಳಿ, ಅದಾದ್ಮೇಲೆ ಟೋಲ್ ಗೇಟ್ ಅಲ್ಲಿ ಏನಾಯ್ತು ಅಂತೆಲ್ಲ ಸಹ ನೋಡಿದ್ವಿ. ಟೋಲ್ ಗೇಟ್ ಅಲ್ಲಿ ಬಡವರ ದರೋಡೆ ಮಾಡ್ತಾ ಇದ್ದಂಥವ್ರು ಈ ಭಾರತೀಯ ಜನತಾ ಪಾರ್ಟಿಯವರು. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೆ ಐತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.